ಇನ್ನು ಮಂಗಳೂರಿನಲ್ಲಿ ನೂತನವಾಗಿ ಶುಭಾರಂಭಗೊಂಡಿರುವ ಪ್ರಸಿದ್ಧ ಪಲ್ಲವೀಸ್ ಬೌ ಅಂಡ್ ಮಿಯಾವ್ ಪೆಟ್ ಶಾಪ್ ಮತ್ತು ಆನಿಮಲ್ ಕೇರ್ ಟ್ರಸ್ಟ್ನ ಸಹಭಾಗಿತ್ವದಲ್ಲಿ ದೇಶಿ ತಳಿಯ ಬೆಕ್ಕಿನ ಮರಿ ಮತ್ತು ನಾಯಿ ಮರಿಗಳ ದತ್ತು ಸ್ವೀಕಾರ ಶಿಬಿರ ನಡೆಯಲಿದೆ. ನವೆಂಬರ್ 11ರಂದು ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆಯವರೆಗೆ ಶಿಬಿರ ನಡೆಯಲಿದೆ. ನಮ್ಮ ಜೀವನದಲ್ಲಿ ಪ್ರಾಣಿಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಕೆಲವು ಅಧ್ಯಯನಗಳ ಪ್ರಕಾರ ಪ್ರಾಣಿಗಳನ್ನ ಸಾಕುವವರ ಹೃದಯದ ಆರೋಗ್ಯ ಚೆನ್ನಾಗಿರುತ್ತದೆ. ಇಂತಹ ಸಾಕು ಪ್ರಾಣಿಗಳಾದ ಬೆಕ್ಕು ಮತ್ತು ನಾಯಿಗಳು ಅಂದ್ರೆ ಹಲವಾರು ಮಂದಿಗೆ ಅಚ್ಚುಮೆಚ್ಚು. ಈ ಪೈಕಿ ದೇಶಿ ತಳಿಯ ನಾಯಿ ಬೆಕ್ಕುಗಳಿಗೆ ಸಿಗುವ ಪ್ರಾಮುಖ್ಯತೆ ಸ್ವಲ್ಪ ಮಟ್ಟಿಗೆ ಕಡಿಮೆ. ಹಲವಾರು ಸಂದರ್ಭಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಜನಿಸುವ ಬೆಕ್ಕು ನಾಯಿಯ ಮರಿಗಳನ್ನ ರಸ್ತೆ ಬದಿಯಲ್ಲಿ ತಂದು ಬಿಡುವ ಪರಿಪಾಠವು ನಡೆದುಕೊಂಡು ಬಂದಿದೆ. ಇಂತಹ ಕೃತ್ಯಗಳಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಮಂಗಳೂರಿನ ಶಕ್ತಿನಗರದಲ್ಲಿರುವ ಆನಿಮಲ್ ಕೇರ್ ಟ್ರಸ್ಟ್ ನಿರಂತರವಾಗಿ ಪ್ರಯತ್ನಗಳನ್ನ ಮಾಡಿಕೊಂಡು ಬಂದಿದೆ. ಇದೀಗ ಮಂಗಳೂರಿನಲ್ಲಿ ಶುಭಾರಂಭಗೊಂಡಿರುವ ಪಲ್ಲವೀಸ್ ಬೌ ಅಂಡ್ ಮಿಯಾವ್ ಪೆಟ್ ಶಾಪ್ನಲ್ಲಿ ದೇಶಿ ತಳಿಯ ಬೆಕ್ಕು ಮತ್ತು ನಾಯಿ ಮರಿಗಳ ದತ್ತು ಸ್ವೀಕಾರ ಶಿಬಿರವನ್ನ ಆಯೋಜಿಸಲಾಗಿದೆ. ನವೆಂಬರ್ 11ರಂದು ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಆಸ್ಪತ್ರೆ ಬಳಿ ಇರುವ ಹಸನ್ ಹೆರಿಟೇಜ್ ಬಿಲ್ಡಿಂಗ್ನಲ್ಲಿರುವ ಪಲ್ಲವೀಸ್ ಬೌ ಅಂಡ್ ಮಿಯಾವ್ ಪೆಟ್ ಶಾಪ್ನಲ್ಲಿ ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆಯವರೆಗೆ ದತ್ತು ಸ್ವೀಕಾರ ಶಿಬಿರ ನಡೆಯಲಿದೆ. ಶಿಬಿರದಲ್ಲಿ ನೋಂದಾಯಿಸುವವರು 200 ರೂಪಾಯಿ ನೋಂದಣಿ ಶುಲ್ಕವನ್ನ ಪಾವತಿಸಬೇಕಾಗುತ್ತದೆ. ಇದು ಪ್ರಾಣಿಗಳಿಗೆ ನೀಡುವ ಆಂಟಿ ರೇಬಿಸ್ ಲಸಿಕೆಯ ಶುಲ್ಕವನ್ನ ಒಳಗೊಂಡಿರುತ್ತದೆ. ಜೊತೆಗೆ ದತ್ತು ಸ್ವೀಕರಿಸುವವರ ವಿಳಾಸ ದೃಢೀಕರಣಕ್ಕೆ ಅಡ್ರೆಸ್ ಪ್ರೂಫ್ ಅಗತ್ಯ. ಜೊತೆಗೆ ತಾವು ದತ್ತು ಸ್ವೀಕರಿಸಿದ ಪ್ರಾಣಿಗಳ ಬಗ್ಗೆ ಮಾಸಿಕವಾಗಿ ಮಾಹಿತಿ ನೀಡುವುದು ಅಗತ್ಯವಾಗಿರುತ್ತದೆ. ಮನೆಯಲ್ಲಿ ಸಾಕುವ ಎಲ್ಲಾ ಬಗೆಯ ಪ್ರಾಣಿಗಳಿಗೆ ಅಗತ್ಯವಾಗಿ ಬೇಕಾಗಿರುವ ಎಲ್ಲಾ ಬಗೆಯ ವಸ್ತುಗಳು, ಔಷಧಿಗಳು, ಆಹಾರ ಇತ್ಯಾದಿ ವಸ್ತುಗಳನ್ನ ಒಂದೇ ಸೂರಿನಡಿಯಲ್ಲಿ ಒಳಗೊಂಡಿರುವ ಪಲ್ಲವೀಸ್ ಬೌ ಅಂಡ್ ಮಿಯಾವ್ ಪೆಟ್ ಶಾಪ್ ಈಗಾಗಲೇ ಜನರ ಮನಗೆದ್ದಿದೆ. ಇದೀಗ ದೇಶಿ ತಳಿಯ ನಾಯಿ ಬೆಕ್ಕು ಮರಿಗಳ ದತ್ತು ಸ್ವೀಕಾರ ಶಿಬಿರವನ್ನ ಏರ್ಪಡಿಸುವ ಮೂಲಕ ಮತ್ತೊಂದು ಮಾನವೀಯ ಕಾರ್ಯಕ್ಕೆ ಮುಂದಾಗಿದೆ. ಇನ್ನು ಈ ಶಿಬಿರದಲ್ಲಿ ಸುಮಾರು 25 ನಾಯಿ ಮರಿಗಳ ಜೊತೆಗೆ 15 ಬೆಕ್ಕಿನ ಮರಿಗಳು ದತ್ತು ಸ್ವೀಕಾರಕ್ಕೆ ಲಭ್ಯವಿದೆ.